ನಾನು ಕೇಳುವ ಪ್ರಶ್ನೆಗಳಿಗೆ ಉತ್ತರ ಕೊಡು. ಒಡೆಯ, ಅಪ್ಪಣೆಯಾಗಲಿ. ನೀನು ನನಗೆ ವಿರೋಧವಾಗಿ ಜೆಸ್ಸೆಯ ಮಗನೊಡನೆ ಒಳಸಂಚು ಮಾಡಿದ್ದೇಕೆ? ಅವನು ನನಗೆ ವಿರೋಧವಾಗಿ ಎದ್ದು ನನ್ನ ಜೀವಕ್ಕಾಗಿ ಹೊಂಚು ಹಾಕುವಂತೆ ನೀನು ಅವನಿಗೆ ರೊಟ್ಟಿ ಹಾಗೂ ಕತ್ತಿಯನ್ನು ಕೊಟ್ಟು ದೈವೋತ್ತರವನ್ನು ತಿಳಿಸಿದ್ದೇಕೆ? ಸ್ವಾಮಿ, ಸೇವಕನಾದ ನನ್ನ ಮೇಲೆ ಅಪವಾದವನ್ನು ಹೊರಿಸಬೇಡಿ. ದಾವಿದನು ತಮ್ಮ ಜೀವಕ್ಕಾಗಿ ಹೊಂಚು ಹಾಕುತ್ತಿರುವುದು ನನಗೆ ತಿಳಿದೇ ಇಲ್ಲ. ಅಹಿಮೆಲೆಕ್, ನೀನು ನಿನ್ನ ಮನೆಯವರು ಸಾಯಲೇಬೇಕು. ಸೈನಿಕರೇ, ನೀವು ಸರ್ವೇಶ್ವರನ ಈ ಯಾಜಕರನ್ನು ಕೊಲ್ಲಿರಿ. ದಾವೀದನು ಪಲಾಯನ ಆದದ್ದು ಗೊತ್ತಿದ್ದರು.